ಫ್ರೆಂಡ್ಸ್, ವೆಲ್ಕಮ್ ಟು ಮಧುರ ಕನ್ನಡ ಕಲಿಯೋಣ ಚಾನಲ್. ನಿಮ್ಮೆಲ್ಲರಿಗೂ ಮಧುರ ಕನ್ನಡ ಕಲಿಯೋಣ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ದಿಸ್ ಈಸ್ ಅನ್ ಆಕ್ಟಿವಿಟಿ ಕ್ಲಾಸ್. ಇದೊಂದು ಚಟುವಟಿಕೆ ತರಗತಿಯಾಗಿರುತ್ತೆ. ಆಕ್ಟಿವಿಟಿ ಅಂದರೆ ಚಟುವಟಿಕೆ. ಆಕ್ಟಿವಿಟಿ ಮೀನ್ಸ್ ಚಟುವಟಿಕೆ ಇನ್ ಕನ್ನಡ. ಸ್ನೇಹಿತರೆ, ನೀವಾಗಲೇ ಎಷ್ಟೊಂದು ಪದಗಳನ್ನು ಕನ್ನಡದಲ್ಲಿ ದಿನನಿತ್ಯ ಬಳಸುವಂಥ ಪದಗಳನ್ನು ಕಲ್ತಿದ್ದೀರಾ. ಈಗ ನಾನು ಅದನ್ನು ಚಿತ್ರ ತೋರಿಸ್ತೀನಿ, ನೀವು ಅದೇನು ಅಂತ ಹೇಳಬೇಕು, ಆಯಿತಾ? ಫ್ರೆಂಡ್ಸ್, ಯು ಹ್ಯಾವ್ ಲರ್ನ್ಡ್ ಮೆನಿ ಬೇಸಿಕ್ ವರ್ಡ್ಸ್ ಇನ್ ಕನ್ನಡ ವಿಚ್ ವಿ ಯೂಸ್ ಇನ್ ಅವರ್ ಡೈಲಿ ಲೈಫ್. ನೌ ಐ ಆಮ್ ಗೋಯಿಂಗ್ ಟು ಶೋ ಸಮ್ ಪಿಕ್ಚರ್ಸ್. ಯು ಹ್ಯಾವ್ ಟು ಸೇ ದಮ್ ಓರಲಿ ಇನ್ ಕನ್ನಡ. See the picture and say. ಚಿತ್ರವನ್ನು ನೋಡಿ ಹೇಳಿರಿ. ಘಟಕ 1, ಚಿತ್ರ ಗುರುತಿಸಿ. ಘಟಕ ಮೀನ್ಸ್ ಯೂನಿಟ್. ಯೂನಿಟ್ 1, ಐಡೆಂಟಿಫೈ ದ ಪಿಕ್ಚರ್. ಚಿತ್ರ ಗುರುತಿಸಿ ಅಂದರೆ ಐಡೆಂಟಿಫೈ ದ ಪಿಕ್ಚರ್. ಗುರುತಿಸಿ, ಐಡೆಂಟಿಫೈ. ಚಿತ್ರ ಮೀನ್ಸ್ ಪಿಕ್ಚರ್. ಸೊ ಮೊದಲನೇ ಚಿತ್ರ, ದ ಫಸ್ಟ್ ಪಿಕ್ಚರ್ ಈಸ್ ಈಗ ಎರಡನೇ ಚಿತ್ರ ನೋಡೋಣ. ಲೆಟ್ಸ್ ಸಿ ದ ಸೆಕೆಂಡ್ ಪಿಕ್ಚರ್. ಈಗ ಮೂರನೇ ಚಿತ್ರ ನೋಡೋಣ. ಲೆಟ್ಸ್ ಸಿ ದ ಥರ್ಡ್ ಪಿಕ್ಚರ್. ಈಗ ಕೊನೆಯ ಚಿತ್ರ ನೋಡೋಣ. ಲೆಟ್ಸ್ ಸಿ ದ ಲಾಸ್ಟ್ ಪಿಕ್ಚರ್. ಫ್ರೆಂಡ್ಸ್, by doing this activity you can immediately understand what you have learnt and recall them by saying it orally. ಫ್ರೆಂಡ್ಸ್, ನಿಮ್ಮ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿದ್ರೆ ನನಗೆ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಅರ್ಥ ಆಗಿದೆ ಅಂತ. Friends, please do write your answers in the comment section so that I will know how much you have understood. So friends, I hope this simple activity, which is a practice lesson, has helped you in learning Kannada. ಕನ್ನಡ ಕಲಿಯಲು ಈ ಸರಳವಾದ ಚಟುವಟಿಕೆ ನಿಮಗೆ ತುಂಬ ಉಪಯೋಗ ಆಗಿದೆ ಅಂತ ಭಾವಿಸ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿ ತನಕ ನಮಸ್ಕಾರ.